ಇಂಥ ಒಂದು ಜಾಗವನ್ನು ನಾವು ಬಿಟ್ಟು ಹೋಗಲಿಕ್ಕೆ ದುಃಖ ಆಗ್ತಾಯಿದೆ. ಈಗ ಬರ್ತಾ ಇದ್ದಾರೆ, ಹೆಚ್ಚು ಮಾತಾಡಲಿಕ್ಕೆ ಆಗಲ್ಲ. ಪ್ರತಿಯೊಂದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಒಂದು ಮರ ಇರಲಿ, ಒಂದು ಗಿಡ ಇರಲಿ, ಒಂದು ಪ್ರಾಣಿ ಇರಲಿ, ಒಂದು ಊರು ಇರಲಿ, ಲಾಸ್ಟಿಗೆ ಇದು ಭೂಮಿಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇದೆ. ಅದೇ ಥರ ಒಂದು ಇದಕ್ಕೆ ಎಕ್ಸ್ಪೈರಿ ಡೇಟ್ ಬಂದಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೇವೆ. ಪೇಮೆಂಟ್ ಅಂತ ತುಂಬ ಚೆನ್ನಾಗಿ, ಯಾಕಂತ ಹೇಳಿದ್ರೆ ದೇವರ ಮೇಲೆ ಹೂ ತಪ್ಪಿದ್ರು ನಮಗೆ 5ನೇ ತಾರೀಕು ಪೇಮೆಂಟ್ ತಪ್ಪಲ್ಲ, ಅಷ್ಟು ಕರೆಕ್ಟಾಗಿ ಪೇಮೆಂಟ್ ಕೊಡ್ತಾರೆ. ವೀಕ್ಷಕರೇ, ನಮ್ಮ ಜೊತೆ ಈಗ ನ್ಯೂ ಕೃಷ್ಣ ಭವನ್ನ ಸಿಬ್ಬಂದಿ ಆದಂತಹ ಸುರೇಂದ್ರ ಪ್ರಭು ಅವರಿದ್ದಾರೆ. ಅವರ ಜೊತೆ ಮಾತಾಡ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ಕಾರ. ನಾವು ಸುರೇಂದ್ರ ಪ್ರಭು ಅಂತೇಳಿ ನಾವು 1980ರಲ್ಲಿ ಬಂದಿದ್ದೇವೆ. ಹೌದು, ಹೆಚ್ಚು ಕಡಿಮೆ 43 ವರ್ಷ ಹತ್ರ ಆಗ್ತಾ ಇದೆ. 43 ವರ್ಷಕ್ಕೆ ಇನ್ನೊಂದು 1-2 ತಿಂಗಳು ಬಾಕಿ ಇದೆ. ಇದು ತುಂಬ ಒಂದು ಒಳ್ಳೆ ಹೋಟ್ಲ್ ಅಂತ ನಾವು ಹೇಳಲ್ಲ. ಒಳ್ಳೆ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ, ಒಳ್ಳೆ ಹೇಳಲ್ಲ, ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಯಾವುದು ಸೋಡಾ ಗಿಡ ಕಲರ್ ಯೂಸ್ ಮಾಡಲ್ಲ. ಅದರಿಂದ ಜನರು ತುಂಬ ಇಷ್ಟಪಡ್ತಾರೆ. ಊಟ ಮಾಡಿದ್ರೆ ಯಾರ್ದು ಹೊಟ್ಟೆನೂ ಕೆಟ್ಟೋಗಲ್ಲ. ಅದರಿಂದ ಜನರು ಇದರ ಮೇಲೆ ಅಭಿಮಾನ ಜಾಸ್ತಿ. ಮುಂಚಿನಿಂದಲೂ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ನಮ್ಮ ಮಕ್ಕಳಿಗೆ ಕೊರೋನಾ ಟೈಮ್ನಲ್ಲಿ ಕೂಡ ನಮಗೆಲ್ಲ ಒಳ್ಳೆ ಸಂಬಳ ಕೊಟ್ಟು ಯಜಮಾನರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ನಮ್ಮ ಮಕ್ಕಳಿಗೆ ನೋಡಿ, ಒಬ್ಬರು BCA ಮಾಡ್ತಾರೆ, ಒಬ್ಬಳು M.Tech ಮಾಡ್ತಾರೆ, ಒಬ್ಬ ಇಂಜಿನಿಯರ್ ಮಾಡ್ತಾ ಇದ್ದಾನೆ. ಎಲ್ರಿಗೆಲ್ಲ ಸಹಾಯ ಮಾಡಿದ್ದಾರೆ. ಆಮೇಲೆ ಅವರು ಯಜಮಾನರ ಬಗ್ಗೆ ಏನು 2 ಮಾತಿಲ್ಲ. ರಾಮಕೃಷ್ಣ ಪ್ರಭು ಅಂತ ಹೇಳಿ ಅವರು ಇವಾಗಿಲ್ಲ, ಅವರು ನಮಗೆ ಕೆಲಸ ತಗೊಂಡವರು. ನಾವು ಮುಖ್ಯವಾಗಿ ಉಡುಪಿಯವರು. ಮುಂಚಿನ ಕಾಲದಲ್ಲಿ ಉಡುಪಿಯವರು ತುಂಬ ಜನ ಇಲ್ಲಿ ಹೋಟೆಲ್ಗಳಿಗೆ ಬರ್ತಾಯಿದ್ರು. ಇತ್ತೀಚೆಗೆ ಉಡುಪಿಯವರು ಸ್ವಲ್ಪ ಇಂಪ್ರೂವ್ ಆಗಿರೋದ್ರಿಂದ ಹೋಟೆಲ್ ಅಂತೇಳಿ ಸ್ವಲ್ಪ ಹಿಂದೇಟ್ ಆಗ್ತಾರೆ. ಹಾಗಾದ್ರೆ ನಾವು ಮುಂಚಿಂದ ಇದ್ದೇವೆ ಮತ್ತು ಚೆನ್ನಾಗಿ ನಡೀತಾ ಇದೆ. ಇದು ಅವರ ಪರ್ಸನಲ್ ವಿಷಯ, ಯಾವುದಕ್ಕೆ ಕ್ಲೋಸ್ ಮಾಡಿದ್ದು ನಮಗೂ ಗೊತ್ತಿಲ್ಲ. ಅವ್ರು ಯಾವುದೋ ಚಿನ್ನದ ಅಂಗಡಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಸುದ್ದಿ ಇದೆ. ಅದಕ್ಕೆ ನಾವು ಅವ್ರದ್ದು ಇದರಿಂದ ಪ್ರತಿಯೊಂದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಒಂದು ಮರ ಇರಲಿ, ಒಂದು ಗಿಡ ಇರಲಿ, ಒಂದು ಪ್ರಾಣಿ ಇರಲಿ, ಒಂದು ಊರು ಇರಲಿ, ಲಾಸ್ಟಿಗೆ ಇದು ಭೂಮಿಗೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇದೆ. ಅದೇ ಥರ ಒಂದು ಇದಕ್ಕೆ ಎಕ್ಸ್ಪೈರಿ ಡೇಟ್ ಬಂದಿರ್ಬೋದು ಅಂತ ನಾವು ತಿಳ್ಕೊಂಡಿದ್ದೇವೆ. ಆ ಟೈಮ್ನಲ್ಲಿ ಎಕ್ಸ್ಪೈರಿ ಡೇಟ್ ಬರುವಾಗ ಯಾರು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ. ಆವಾಗ ಏನು ಹೇಳ್ತಾರೆ, ಶನೀಶ್ವರ ಬಂದು ಕೂತಿರ್ತಾನೆ ತಲೆ ಮೇಲೆ. ಆವಾಗ 25 ಯೋಚನೆಗಳು ಬರ್ತವೆ. ಆವಾಗ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಮತ್ತು ಇದು 3 ಜನ್ರೇಷನ್ಗೆ ನಡೀತಾ ಇದೆ ಹೋಟ್ಲು. 70 ವರ್ಷ ಅಂತ ಹೇಳಿದ್ರೆ ರಾಮಕೃಷ್ಣ ಪ್ರಭು ಅವರು, ಅಲ್ಲಿಂದ ಗೋಪಿನಾಥ್ ಪ್ರಭು ಅವರು, ಆಮೇಲೆ ಅವರ ಅಣ್ಣನ ಮಗ ಸುನೀಲ್ ಪ್ರಭು ಅವರು ಕ್ಲೀನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸಂಬಳದ ಬಗ್ಗೆ ಏನು ತೊಂದರೆ ಇಲ್ಲ. ಪೇಮೆಂಟ್ ಅಂತ ತುಂಬ ಚೆನ್ನಾಗಿ, ಯಾಕಂತ ಹೇಳಿದ್ರೆ ದೇವರ ಮೇಲೆ ಹೂ ತಪ್ಪಿದ್ರು ನಮಗೆ 5ನೇ ತಾರೀಕು ಪೇಮೆಂಟ್ ತಪ್ಪಲ್ಲ, ಅಷ್ಟು ಕರೆಕ್ಟಾಗಿ ಪೇಮೆಂಟ್ ಕೊಡ್ತಾರೆ. ನಾವು 43 ವರ್ಷದಿಂದ ನೋಡ್ತಾ ಇದ್ದೇವೆ. ಅವತ್ತಿಂದ ಅದನ್ನು ಬೋನಸ್ ಅಂತ ಹೇಳಿದ್ರೆ ಕರೆಕ್ಟ್ ದೀಪಾವಳಿ ಬೋನಸ್ ಕೊಡ್ತಾರೆ. ಅವತ್ತು ಕೊಡೋದು 12 ಕೊಡೋದು ಅಂತ ಇಲ್ಲ. ಇಂಥ ಒಂದು ಜಾಗವನ್ನು ನಾವು ಬಿಟ್ಟು ಹೋಗಲಿಕ್ಕೆ ದುಃಖ ಆಗ್ತಾಯಿದೆ. ಹೇಳಿ, ನೀವು 43 ವರ್ಷದಿಂದ ಇಲ್ಲಿ ಇದ್ದೀರಾ. ಈಗ ನಿಮಗೂ ನಿಮ್ಮ ಓನರ್ಗೆ ಬಾಂಧವ್ಯ ಹೇಗಿದೆ? ಈ ಹೋಟೆಲ್ ಜೊತೆ ಬಾಂಧವ್ಯ ಹೇಗಿದೆ? ಅಥವಾ ನಿಮ್ಮ ಸಹೋದ್ಯೋಗಿಗಳು, ಅಂದರೆ ಇಲ್ಲಿ ತುಂಬ ಜನ ಕೆಲಸಕ್ಕಿದ್ದಾರೆ, ಬಾಂಧವ್ಯ ಎಲ್ಲ ಹೇಗಿದೆ? ನೋಡಿ, ನಾವು ಎಲ್ರಿಗೂ ಪ್ರೀತಿಯಿಂದ ನೋಡ್ಕೊಳ್ತೇವೆ. ಯಜಮಾನರು ನಮಗೆ ಪ್ರೀತಿಯಿಂದ ನೋಡ್ಕೊಳ್ತೇವೆ. ಎಲ್ಲರೂ ಒಳ್ಳೆ ಬಾಂಧವ್ಯ ಇರೋದ್ರಿಂದ 43 ವರ್ಷ ಕಳೆಯೋಕ್ಕೆ ಸಾಧ್ಯ ಆಯಿತು. ಇಲ್ಲದ್ರೆ ಸಾಧ್ಯನೇ ಇಲ್ಲ. ಈಗ ಯಜಮಾನರು ಆ ಥರ ಒಂದು ನಮಗೆ ಇಟ್ಕೊಂಡಿದ್ದಾರೆ. ಮುಂದೆ ಏನಂತ ಗೊತ್ತಿಲ್ಲ, ಏನು ನೋಡ್ಬೋದು. ಇದು ಅನೌನ್ಸ್ ಮಾಡಿ ಒಂದು 5 ದಿನ ಆಯಿತು ಅಷ್ಟೇ. ಅದಕ್ಕಿಂತ ಮುಂಚೆ ನಮಗೆ ಕೂಡ ಗೊತ್ತಿರಲಿಲ್ಲ. ಅವಾಗ ಇದರಲ್ಲಿ ಅವರು ಏನು ಹೇಳಲಿಲ್ಲ. ಮುಂದೆ ಏನಾದರೂ ದಾರಿ ತೋರಿಸ್ಬೋದು. ಯಾಕೆ ಅರ್ಧ ದಾರಿಯಲ್ಲಿ ಬಿಡಲಿಕ್ಕಿಲ್ಲ ಅಂತ ನಮಗೊಂದು ಇದು. ಆಮೇಲೆ ಇದರ ಬಗ್ಗೆ ಕೆಲಸಗಾರ ಬಗ್ಗೆ ಅಂತ, ಕೆಲಸಗಾರರು ಹೋಟೆಲ್ ಅಂತ ಹೇಳಿದರೆ ಏನು ಅದು ಪರ್ಮನೆಂಟ್ ಕೆಲಸ ಅಲ್ಲ. ಬರ್ತಾರೆ ಹೆಚ್ಚು ಕಡಿಮೆ ಹೋಟ್ಲಲ್ಲಿ ತುಂಬ ಜನ ಬಂದು ಹೋಗಿದ್ದಾರೆ. ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಹೋಟ್ಲಲ್ಲಿ? ಈಗ ಸಾಧಾರಣ ಒಂದು ಹೆಚ್ಚು ಕಡಿಮೆ ಒಂದು 70 ಜನವರೆಗೆ ಇದ್ದಾರೆ. 70 ಜನ ಹೇಳ್ತಾರೆ. ಬರ್ತಾರೆ ಹೋಗ್ತಾರೆ. ಹೋಟೆಲ್ ಅಂತ ಹೇಳಿದರೆ ಒಂಥರ ಇದು ಒಂದು ಹೇಳೋಕ್ಕಾಗಲ್ಲ. ಅದು ಹೋಟೆಲ್ ಅಂತ ಹೇಳಿದ್ರೆ ಇನ್ನೊಂದು, ನಿಮಗೆ ಕೂಡಲೇ ಕೆಲಸ ಸಿಗಬೇಕಂದ್ರೆ ಹೋಟೆಲೇ. ಊಟ ತಿಂಡಿ ಮಲ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಎಲ್ಲ ಅರ್ಜೆಂಟ್ ಬೆಂಗಳೂರು ಬಂದರೆ ಇಲ್ಲಿ ಬಂದರೆ ಯಾವ ಕೆಲಸ ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಕೂಡಲೇ ಹೋಟೆಲೇ ಸೇರುತ್ತೆ. ಅವರಿಗೆ ಎಲ್ಲ ಸೌಕರ್ಯಗಳು ಸಿಗ್ತವೆ. ನೀವು ಬೇರೆ ಒಂದು ಆಫೀಸಿಗೆ ಕೆಲಸ ಸೇರಿದರೆ ನೀವು ರೂಮ್ ಮಾಡಬೇಕು, ಅಡ್ವಾನ್ಸ್ ಕೊಡಬೇಕು, ಮನೆ ಮಾಡಬೇಕು, ಊಟಕ್ಕೆ ತಿಂಡಿ ನೋಡಬೇಕು, ಅಡುಗೆ ಮಾಡಬೇಕು. ಆ ಪರಿಸ್ಥಿತಿನೇ ಇಲ್ಲ. ಅಂಥ ಹೋಟೆಲ್ ಅಂತ ಹೇಳಿದ್ರೆ ನಮ್ಮ ತಾಯಿ ಮನೆ ಥರ. ಮತ್ತು ಇದೊಂದು ಅನ್ನಪೂರ್ಣೇಶ್ವರಿ, 1000 ಜನಕ್ಕೆ ಊಟ ಕೊಡ್ತಾ ಇದೆ. 1000 ಜನಕ್ಕೆ ಈಗ ಗೊತ್ತಾ ಎಷ್ಟು ನೋಡಿ. ಮನುಷ್ಯನಿಗೆ ಇದು ಹೆಚ್ಚು ಹೇಳಿದ್ರೆ ಜಮೀನು
ಅದು ಇದು ಏನು ದುಡ್ಡು ಎಷ್ಟು ಸಿಕ್ಕೋದು ಸಾಲಲ್ಲ. ಊಟ ಮಾತ್ರ ಕೊಟ್ಟರೆ ಅವನು ಸಾಕಂತ ಹೇಳ್ತಾನೆ. ತೃಪ್ತಿ ಸಿಗೋದು ಮನುಷ್ಯನಿಗೆ ಹೋಟೆಲು ಅಂತ ಊಟ ನಮ್ಮ ತಾಯಿ ಥರ, ಅದು ನಮಗೆ ಅನ್ನಪೂರ್ಣೇಶ್ವರಿ ಥರ. ನಮ್ಮ ಹೊಟ್ಟೆ ತುಂಬಿಸಬೇಕಾದ್ರೆ ಹೋಟೆಲೇ ಬೇಕು. ನೀವು ಏನಿಲ್ಲದಿದ್ದರೂ ನಡಿಬೋದು, ಹೊಟ್ಟೆಗೆ ಅನ್ನ ಇಲ್ಲದೆ ನಡೆಯೋಕ್ಕೆ ಸಾಧ್ಯ ಇಲ್ಲ, ಆಳಲ್ಲಿ ಬೆಳಗ್ಗೆ ಸಾಧ್ಯ ಇಲ್ಲ. ನೀವು ಸುಮ್ಮನೆ ಅಕ್ಕಿದ್ರೆ ತಿನ್ನೋಕ್ಕಾಗಲ್ಲ. ಇಂಥ ಹೋಟ್ಲಿಂದ ತುಂಬ ಜನ ಮುಂದೆ ಬಂದಿದ್ದಾರೆ, ತುಂಬ ಜನ ಗಿರಾಕಿ ಹಳೆಬಲು ಇದ್ದಾರೆ. ಎಷ್ಟೋ ಜನರಿಗೆ ಇಲ್ಲಿ ಮದುವೆಗಳು ಆಗಿದ್ದಾವೆ, ಎಷ್ಟೋ ರಿಸೆಪ್ಷನ್ಗಳಾಗಿ ನೋಡಿದ್ದೆ ನಾವು. ಅವರೆಲ್ಲ ಈಗ ಬರ್ತಾ ಇದ್ದಾರೆ. ಹೆಚ್ಚು ಮಾತಾಡಲಿಕ್ಕೆ ಆಗಲ್ಲ. ದಯಮಾಡಿ ಅಷ್ಟು ಎಲ್ಲರೂ ಚೆನ್ನಾಗಿರಲಿ, ಬಂದ ಕಸ್ಟಮರು ಚೆನ್ನಾಗಿರಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಏನು ಮಾಡೋದು, ನಮ್ಮ ಋಣ ಇಲ್ಲಿ ಮುಗಿತು ಅಂತ ತಿಳ್ಕೊಳ್ತೇವೆ. ನಮಸ್ಕಾರ ಸರ್. ನಿಮ್ಮ ಹೆಸರು? ಪ್ರಕಾಶ್ ಅಂತ. ಪ್ರಕಾಶ್ ಶೆಟ್ಟಿ. ಪ್ರಕಾಶ್ ಶೆಟ್ಟಿ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ಇಲ್ಲೊಂದು 6 ವರ್ಷದಿಂದ ಇದ್ದೇವೆ. 6 ವರ್ಷದಿಂದ. ಹೇಗೆ ಇತ್ತು 6 ವರ್ಷದ ಜರ್ನಿ ಅಂದರೆ ಅದು ಹೇಳಬಾರ್ದು, ಅದಕ್ಕೆ ಉತ್ತರನೇ ಇಲ್ಲ. ಅಷ್ಟು ಒಳ್ಳೆಯ ಸಾಕೋರು ಇನ್ನೊಂದು ಕಡೆ ನಮಗೆ ಸಿಗೋಕ್ಕಲ್ಲ, ಯಾವತ್ತೂ ಸಿಗೋಲ್ಲ. ಯಾಕಂದರೆ ಅಂಥ ಒಂದು ಸಂಬಳ ಕೊಡೋದಕ್ಕಾಗಲಿ ಯಾವುದಕ್ಕಾಗಲಿ, ಒಂದು ನಮ್ಮ ಸಹಪಾಠಿಗಳಾಗಲಿ ನಾವು ಕೋಆಪರೇಟ್ ಮಾಡಿದ್ದಿದ್ದಲ್ಲ, ಅದು ಎಣಿಸ್ಕೊಳ್ಬಾರ್ದು. ಇನ್ನೊಂದು ಕಡೆ ನಮಗೆ ಇಂಥ ಫೆಸಿಲಿಟಿ ಸವಲತ್ತು ಸಿಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಈಗ ಬಾಗಿಲು ಹಾಕ್ತಾರೆ ಅಂತ ಹೇಳಿ ಎಷ್ಟು ಜನರಿಗೆ ಬೇಜಾರಾಗ್ತಾ ಇದೆ. ಕಷ್ಟ ಏನು ಅನ್ನಿಸ್ತಾ ಇದೆ ಈಗ? ನಮಗೆ ಮನಸ್ಸಿಗೆ ಭಾಳ ಬೇಜಾರಾಗ್ತಾ ಇದೆ. ಏನಂದರೆ ಅವ್ರು ಸೇಲ್ ಮಾಡ್ತಾ ಇದ್ದಾರೆ, ನಾವು ಏನು ಮಾತಾಡಲಿಕ್ಕೆ ಆಗೋಲ್ಲ. ಮತ್ತು ಅಷ್ಟು ಒಳ್ಳೆಯ ಸಾಕೋರು, ಅವರಿಗೆ ಎದುರಾಗಿ ನಾವು ಮಾತಾಡಲಿಕ್ಕೂ ಇಲ್ಲ. ಆ ಕ್ವಶನೇ ಬರೋಲ್ಲ. ಯಾಕಂದರೆ ಅವರು ಅಂಥವ್ರು, ಅವರು ಅಷ್ಟು ಒಳ್ಳೆಯ ಮನುಷ್ಯ, ಅದಕ್ಕೆ ಆಗೋದೇ ಇಲ್ಲ. ಬಾಗಿಲು ಹಾಕ್ತಾ ಇದ್ದಾರೆ ಅಂತ ಹೇಳಾದ್ಮೇಲೆ ಜನ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಇವತ್ತೀಗ ಭಾಳಷ್ಟು ವೇಟಿಂಗ್ ಲಿಸ್ಟ್ ಇದೆ. ಇದರಿಂದಲೇ ಗೊತ್ತಾಗ್ತದೆ ಈ ಹೋಟೆಲ್ಗೆ ಎಷ್ಟು ಜನ ನಿತ್ಯ ಗ್ರಾಹಕರಿದ್ದಾರೆ ಹೇಗೆ ಅಂತ ಹೇಳಿ. ಅಂಥದ್ದೇನಿಲ್ಲ, ಬಟ್ ಇಲ್ಲ ಬಾಗಿಲಾಗ್ತಾ ಇದ್ರೆ ಫಾಸ್ಟಾಗಿ ಬರ್ತಾಯಿದ್ದಾರೆ. ಮೊದಲಿದ್ದ ಬಿಸ್ನೆಸ್ ಮೂರು ಪಟ್ಟ ಆಗಿದೆ ಬಿಸ್ನೆಸ್, ಅದಾಗಿ ಮತ್ತೆ ಬೇರೆ ಏನಿಲ್ಲ, ಅಷ್ಟು ವಿಶೇಷ. ಓಕೆ, ಥ್ಯಾಂಕ್ ಯು. ಸರ್. ಹೇಳಿ, ಎಷ್ಟು ವರ್ಷದಿಂದ ಇದ್ದೀರಾ? 35 ಸರ್. 35. ಹೇಳಿ, 35 ವರ್ಷದಿಂದ ಈ ಹೋಟ್ಲಲ್ಲಿ ಇದ್ದೀರಾ, ಹೇಗೆ ಅನಿಸ್ತದೆ ಈಗ? ಎಲ್ಲ ಚೆನ್ನಾಗಿದೆ, ಊಟ ಕೂಡ ಎಲ್ಲ ಚೆನ್ನಾಗಿದೆ ಸರ್ ಅಂತ ಸುದ್ದಿ ಸಿಕ್ಕಿದೆ, ನಿಮ್ಗೆ ಏನು ಅನ್ಸುತ್ತೆ? ಒಂದೇ ವಾರಕ್ಕೆ ಬೇಜಾರಿದೆ ಸರ್ ನನಗೆ, ಅಷ್ಟೇ, ಬೇರೆ ಏನು. ಈಗ 35 ವರ್ಷದಿಂದ ಇಲ್ಲಿ ಅಡುಗೆಯವರಾಗೇ ಇದ್ದೀರಾ? ಅಡಿಗೆ, ಪಾತ್ರುಡಿ, ದೋಸೆ ಎಲ್ಲ ಆಲುಂಟು. ಏನು ಐಟಮ್ ನೀವು ಇಲ್ಲಿ ಮಾಡೋದು? ಎಲ್ಲ ಆಲುಂಟು, ದೋಸೆ, ಇಡ್ಲಿ, ಅದು ಬೋಂಡ. ಹೇಗಿತ್ತು ನಿಮ್ಮ 35 ವರ್ಷದಲ್ಲಿ? ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ಸರ್. ಸ್ವಲ್ಪ ಚೆನ್ನಾಗಿದೆ, ಮುಚ್ಚೆಲ್ಲ ಬೇಜಾರಾಗಿದೆ ಸರ್. ಬೇಜಾರು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಏನು ಚೆನ್ನಾಗಿದೆ, ಚೆನ್ನಾಗಿದೆ.